ಸದ್ಯ ನಾಮಪತ್ರ ಸಲ್ಲಿಕೆಯದ್ದೇ ಕಾರವಾರು. ಉಡುಪಿ ಜಿಲ್ಲೆಯಲ್ಲಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕಡೆ ನಾಮಪತ್ರ ಸಲ್ಲಿಕೆ ಆಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಕಾರ್ಕಳ ಕ್ಷೇತ್ರದಲ್ಲಿ ಮುನಿಯಾಲ ಉದಯಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ನಿಗದಿ ಆಗುತ್ತಿದ್ದಂತೆ, ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಪೂಜಾರಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಕಾರ್ಕಳ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕಾರ್ಕಳದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಮಂಜುನಾಥ್ ಪೂಜಾರಿ. ಒಂದೇ ಸಮನೆ ಡಿಕೆಶಿ ಮೇಲೆ ಹರಿಹಾಯ್ದಿದ್ದಾರೆ ಮಂಜುನಾಥ್ ಪೂಜಾರಿ ಅವರು. ಡಿಕೆಶಿ ಅಧ್ಯಕ್ಷನಾದ ಮೇಲೆ ಆಡಿದ್ದ ಆಟವಾಗಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪಕ್ಷ ಸಂಘಟನೆ ಮಾಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ಹಣಕ್ಕಾಗಿ ಪಕ್ಷ ಮತ್ತು ಟಿಕೆಟ್ ಮಾರಾಟವಾಗಿದೆ. ಸೊರಕೆ ಅವರು ಕಾಂಗ್ರೆಸ್ ಅವನತಿಗೆ ಕಾರಣ. ಪುತ್ತೂರಿನಿಂದ ಬಂದು ಕಾಂಗ್ರೆಸ್ ನಿರ್ನಾಮ ಮಾಡಿದ್ದಾರೆ. ಉಡುಪಿಯಲ್ಲಿ ಕಾಂಗ್ರೆಸ್ ಒಂದು ಸೀಟು ಬರೋದಿಲ್ಲ. ಸೊರಕೆ ರಾಜೇಂದ್ರ ಕುಮಾರ್ ಟಿಕೆಟ್ ತಪ್ಪಿಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಉದಯ್ ಶೆಟ್ಟಿ 2018ರಲ್ಲಿ ಬಿಜೆಪಿಗೆ ಓಟು ಹಾಕಿಸಿದ್ದಾರೆ. ಸಚಿವ ಸುನಿಲ್ ವಿರುದ್ಧ ಒಂದು ಹೇಳಿಕೆ ಕೊಟ್ಟಿಲ್ಲ. ಉದಯ್ ಶೆಟ್ಟಿ ಕಟೀಲ್, ಕಲ್ಲಡ್ಕ, ಸುನಿಲ್ ಜೊತೆ ಹೋಗುವ ವ್ಯಕ್ತಿ ಕಾರ್ಕಳದಲ್ಲಿ ಕಾಂಟ್ರಾಕ್ಟರ್ಗಳ ಸಾಮ್ರಾಜ್ಯ ಕಟ್ಟಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಿರ್ನಾಮ ಮಾಡ್ತಾರೆ. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಕಾರ್ಕಳ ಕಾಂಗ್ರೆಸ್ ಟಿಕೆಟ್ ಡೀಲ್ ಆಗಿದೆ. ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯರಿಗೆ 2 ಕೋಟಿ ರೂಪಾಯಿ ಕೊಟ್ಟು ಟಿಕೆಟ್ ತಂದಿದ್ದಾರೆ ಎಂದು ಆರೋಪಿಸಿದರು. ಡಿಕೆಶಿ ಅವರು ಸರ್ವ ಮೂಲಕ ಅವರು ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದಾದರೆ ಅವರು ನಿಜವಾಗಿ ಇಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ, ನಾನು ಕಾರ್ಕಳಕ್ಕೆ ಸಂಬಂಧಪಟ್ಟು ಹೇಳ್ತಿದ್ದೇನೆ ಸರ್, ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷದಿಂದ ಗೋಪಾಲ್ ಭಂಡಾರಿಯವರ ನಿಧನ ನಂತರ ಅಲ್ಲಿ ಪಕ್ಷವನ್ನು ಯಾರು ಸಂಘಟಿಸಿದ್ದು ಅವರ ಸರ್ವೆಯಲ್ಲಿ ಸಿಗ್ತದಾ? ಅದು ನಾನು ಕೇಳ್ತಾ ಇದ್ದೇನೆ ಅವರಿಗೆ. ಒಂದು ಕ್ವಶನ್. ಎರಡನೇ ಕ್ವಶನ್, ಅಲ್ಲಿಯ ಖರ್ಚು ವೆಚ್ಚಗಳನ್ನು ಇವರು ಕೊಟ್ಟಿದ್ದಾರೆ. ಸನ್ಮಾನ್ಯ ಡಿಕೆಶಿ ಅವರು ಈ ಪಕ್ಷದ ಅಲ್ಲಿ ಸಂಘಟಿಸಲಿಕ್ಕೆ ಕೊಟ್ಟಿದ್ದಾರೆಯೇ? ಮೂರನೇ ಕ್ವಶನ್, ಇವರು 10 ಹಲವು ಕಾರ್ಯಕ್ರಮಗಳನ್ನು ಮಾಡಿದರು. ಇವರ ಏನು ಅಧಿಕಾರವನ್ನು ಪಡೆಯುವಂಥ ಸಂದರ್ಭ ಇರ್ಬೋದು, ಅನಂತರ ಆರೋಗ್ಯ ಹಸ್ತ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ಕಿಟ್ ವಿತರಣೆ ಇರ್ಬೋದು, ಅಥವಾ 10 ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಕಾರ್ಕಳದಲ್ಲಿ. ಎಲ್ಲ ಕಾರ್ಯಕ್ರಮಗಳನ್ನು ಅಶೋಕ್ ಕುಮಾರ್ ನಿರ್ದೇಶನದಲ್ಲಿ, ಸನ್ಮಾನ್ಯ ಮೊಯ್ಲಿ ಅವರ ನಿರ್ದೇಶನದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಇದು BJPಯವರು ಇವತ್ತು ಎಲ್ಲ ಹೊಸಬುಗಳನ್ನು ಆಯ್ಕೆ ಮಾಡ್ತಾ ಇದ್ದಾರಲ್ಲ, ಇವರು ಪಕ್ಷದಲ್ಲಿ 4 ಬಾರಿ 5 ಬಾರಿ MLA ಆಗಿದ್ದಾರೆ, ಸಂಸದರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಪುನಃ ಯಾಕೆ ಇವರಿಗೆ ಬೇಕು? ಇವರನ್ನು ಯಾಕೆ ಪುನಃ ಕಾಪಿನಲ್ಲಿ ಇವರು ಇದು ನಿಲ್ಲಬೇಕು?